Istamet. ಎರಡು ತಂಡಗಳು ಲೈನ್ ಅಪ್ ಮಾಡಬೇಕು. ಲೈನ್ ಅಪ್ ಮಾಡಿ. ಅಕ್ಷರ ಫೈನಲ್ನಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ತಾವು ಅಭಿನಂದಿಸಬೇಕು, ಪ್ರೋತ್ಸಾಹಿಸಬೇಕು. ಶಾಲಾ ಮುಖ್ಯೋಪಾಧ್ಯಾಯರು ಇದರಲ್ಲಿ ವಿಜೇತರಾದಂತಹ ತಂಡದ 7 ಸದಸ್ಯರು ಮತ್ತು ರನ್ನರ್ಸ್ ಆದಂತಹ 5 ಸದಸ್ಯರು ಜಿಲ್ಲಾ ಮಟ್ಟದ ಖೋ-ಖೋ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಎರಡೂ ತಂಡಗಳಿಗೆ ಅಭಿನಂದನೆಗಳು. ಅಭಿಷೇಕ ಗೊತ್ತಿಲ್ಲ. ನಮ್ಮ ಕಪಿತಾನ ಪೂರ ಸಲ್ಮಾನ್ ಬಾಯರ್ ಅವರು ಬಿಟ್ಟಿದ್ದಾರೆ.
ನೀವೇ ನೋಡಿದ್ರಲ್ಲ ಹೌದು ಒಂದು ನಿಮಿಷ ಒಳಗಡೆ ಓಡು ಒಂದು ನಿಮಿಷ ಹೋಗ್ಬಿಟ್ಟು ಹೋಗು ಒಂದು ನಿಮಿಷ ಒಂದು ನಿಮಿಷ ಒಳಗಡೆ ದೂರ ಹೋಗು ವರುಣ ಗೋ ಪಾಸ್ ಬಿಟ್ಕೋ ಅಲ್ಲೇ ಬಿಡ ಅಲ್ಲೇ ಬಿಡ ವರುಣ ನೀನೆ ಬರ ಫಾಸ್ಟ್ ಬಾ ಯಾರ ಫೇಕ್ ಮಾಡಕ್ಕೆ ಹೇಳಿದ್ ನಿಂಗೆ
ವಿದ್ಯಾಸಂಸ್ಥೆ ಹಲವಾರು ಬಾರಿ ಹಲವು ಕ್ರೀಡಾಕೂಟಗಳನ್ನು ಸಂಘಟಿಸಿದಂತಹ ಹೆಮ್ಮೆ ಇವರದು. ಇವರಿಗೆ ಒಂದು ತಾಲೂಕು ಮಟ್ಟದ ಈ ಒಂದು ಖೋಖೋ ಪಂದ್ಯಾಟವನ್ನು ಸಂಘಟಿಸುವುದು ದೊಡ್ಡ ಕೆಲಸವಲ್ಲ. ಆದರೂ ಕೂಡ ಈ ಖೋಖೋ ಪಂದ್ಯಾಟವನ್ನು ಸಂಘಟಿಸುವುದು ಅಷ್ಟು ಸುಲಭದ ಮಾತಲ್ಲ. ಬಹಳ ಕಷ್ಟಕರವಾದಂತಹ ಇವೆಂಟ್ ಇದು ಖೋಖೋ. ಇದನ್ನು ಸಂಘಟಿಸುವುದು ಬಹಳ ಅಚ್ಚುಕಟ್ಟಾದ ಕ್ರೀಡಾಂಗಣವನ್ನು ರಚಿಸಿದ್ದಾರೆ. ಯಾವುದೇ ಮಕ್ಕಳಿಗೆ ಕೂಡ ಯಾವುದೇ ರೀತಿಯ ಗಾಯ ಆಗಲಿಲ್ಲ. ಕಾರ್ಯದರ್ಶಿ ಕೋಶಾಧಿಕಾರಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನೆಲ್ಲ ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಅಂತ ಲಿಲ್ಲಿ ಪಾಯಸ್ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯ ನಿವೃತ್ತ ದೈಹಿಕ ಶಿಕ್ಷಕರಾದಂತಹ ನಿವೃತ್ತರು ಲೋಕನಾಥ್ ರೈ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರು ರಾಧಾಕೃಷ್ಣ ರೈ ಸರ್ ವೇದಿಕೆ ಬನ್ನಿ ಸರ್. ಉಳ್ಳಾಲ ನೋಡೆಲ್ ಶಿಕ್ಷಕರಾದಂತಹ ರಾಜು ನಾಯ್ಕ್ ಸರ್ ತಾವೆಲ್ಲಿದ್ದೀರಿ? ಬನ್ನಿ ಸರ್. ಕಾರ್ಯದರ್ಶಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಆದಂತಹ ಮೋಹನ್ ಶಿರ್ಲಾ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈಗಾಗಲೇ ಬಿಸಿಲಿನ ತಾಪ ಹೆಚ್ಚಿದೆ, ಮುಕ್ತಾಯ ಹಂತಕ್ಕೆ ಬಂದಿದ್ದೇವೆ. ಚೊಕ್ಕದಾಗಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ಪ್ರಾಸ್ತಾವಿಕವಾಗಿ 2 ಮಾತನ್ನ ಆಡಬೇಕು ಅಂತೇಳಿ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಲಿಲ್ಲಿ ಪಾಯಸ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇವತ್ತು ತಾಲೂಕು ಮಟ್ಟದ ಖೋಖೋ ಪಂದ್ಯಾಟ ಹೇಗಾಯ್ತು? ಚೆನ್ನಾಗಾಯ್ತು. ನಿಮಗೆಲ್ಲ ಚೆನ್ನಾಗಿ ಇರಬಹುದು. ಎಲ್ಲರೂ ವಿನ್ ಆಗಿದ್ದೀರಲ್ಲ ಅಲ್ವಾ? ಇಲ್ಲಿಂದ ತಾಲೂಕು ಮಟ್ಟದವರೆಗೆ ಬರುವಾಗ ಫಸ್ಟ್ ಮತ್ತು ಸೆಕೆಂಡ್ ನೀವು ಬಂದಿದ್ದೀರಿ. ಇಲ್ಲಿಂದ ನಾವು ಜಿಲ್ಲಾ ಮಟ್ಟಕ್ಕೆ ಹೋಗ್ಲಿಕ್ಕೆ ಇರುವಂಥದ್ದು 70-30 70 ಮತ್ತು 30% ಭಾಗದಲ್ಲಿ ನಾವು ಸಿಲೆಕ್ಷನ್ ಮಾಡಬೇಕಾಗ್ತದೆ. ವಿನ್ನರ್ಸಿಂದ 70%, ರನ್ನರ್ಸಿಂದ 30%. ಅದರಲ್ಲಿ 9 ಮತ್ತು 6 ಅಂತ ಕಾಣ್ತದೆ ಖೋಖೋಗೆ. 9-6 7-5 ಅಲ್ಲ, ಖೋಖೋಗೆ 9-6 ಆಯುಕ್ತರ ಆದೇಶದಲ್ಲಿ ನೋಡಿ ಅಂತ 12 9-3 ತೆಗೆದು ಮತ್ತೆ ಹೋಗ್ಲಿಕ್ಕೆ ಜಿಲ್ಲಾ ಮಟ್ಟಕ್ಕೆ ಫೋಟೋ ಇದೆ ತೆಗಿಲಿಕ್ಕೆ. ಯಾಕೆಂತ ಹೇಳಿದ್ರೆ ಆಕ್ಚುಲಿ ಈಗ ಆನ್ಲೈನ್ ಆದ ಕಾರಣ ನಾವು ಫೋಟೋ ಎಲ್ಲ ಅವಶ್ಯಕತೆ ಇರಲಿಲ್ಲ. ನಾವು ಇಲ್ಲಿಂದ ಪುಷ್ ಮಾಡಿದ್ರೆ ಸಾಕಿತ್ತು. ಆದರೆ ಇನ್ನೂ ಸಹ ಅದು ಅಪ್ಡೇಟ್ ಆಗಲಿಲ್ಲ ಇಷ್ಟರವರೆಗೆ. ಹಾಗಾಗಿ ನಾವು ಫೋಟೋ ತೆಗೆಸಿ ಕಳಿಸ್ಬೇಕು ಅಂತ ನಮಗೆ ಜಿಲ್ಲೆಯಿಂದ ಆದೇಶ ಬಂದಿದೆ. ಅದರ ಪ್ರಕಾರ ನಾವು ನಡೆದುಕೊಂಡು ಹೋಗ್ತೇವೆ. ನೀವೆಲ್ಲ ತುಂಬ ಚೆನ್ನಾಗಿ ಇಲ್ಲಿ ಆಡಿದ್ದೀರಾ. ಒಳ್ಳೆ ನಿಮಗೆ ಮೈದಾನ ಸಿಕ್ಕಿದೆ. ಉಚಿಲಬೋವಿ ಆಂಗ್ಲ ಮಾಧ್ಯಮ ಶಾಲೆಯ ಗ್ರೌಂಡು ನೀವೆಲ್ಲರೂ ಎಲ್ಲ ಕಡೆ ಆಡೋದಕ್ಕಿಂತಲೂ ಒಂದು ಉತ್ತಮವಾದ ಮೈದಾನ. ಹೌದಲ್ವಾ ಹೇಳಿ? ತುಂಬಾ ಚೆನ್ನಾಗಿದೆ ಗ್ರೌಂಡ್. ನಿಮ್ಮ ಕೈಕಾಲಿಗೆ ಏನು ಗಾಯ ಆಗದೆ ಉತ್ತಮ ರೀತಿಯಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಉಚಿಲಬೋವಿ ಶಾಲೆಗೆ ಜೋರಾಗಿ ಒಂದು ಚಪ್ಪಾಳೆ ಹೊಡೀರಿ ಮಕ್ಕಳೇ. ಅದಲ್ಲದೆ ಅವರು ಬರುವ ವರ್ಷ ಜಿಲ್ಲಾ ಮಟ್ಟದ್ದು ಕೂಡ ಮಾಡ್ತೇನೆ ಅಂತ ನಮಗೆ ಆಗಾಗಲೇ ಒಂದು ನಿವೇದನೆ ಸಹ ಹೇಳಿದ್ದಾರೆ. ಖಂಡಿತವಾಗಿಯೂ ಸಹ ಇಲಾಖೆಗೆ ಅದರ ಬಗ್ಗೆ ಅವಕಾಶ ಇದ್ದರೆ ಖಂಡಿತವಾಗಿಯೂ ಉಚಿಲಬೋವಿ ಶಾಲೆಯನ್ನು ನಾವು ಬಿಡುವುದಿಲ್ಲ. ಅಂಥ ಅವಕಾಶಕ್ಕೆ ನಾವು ಯಾವತ್ತೂ ಕಾತುರದಿಂದ ಇರ್ತೇವೆ. ಉತ್ತಮ ರೀತಿಯ ಊಟದ ವ್ಯವಸ್ಥೆಯನ್ನು ಕೂಡ ಚೆನ್ನಾಗಿ ಒಳ್ಳೆಯ ಊಟ ಕೊಟ್ಟಿದ್ದಾರೆ. ಎಲ್ಲರಿಗೂ ಖುಷಿಯಾಗಿದೆ. ನಾನು ಒಳಗೆ ಬರುವಾಗಲೇ ನನಗೆ 4-5 ಕಾರ್ಯಕ್ರಮ ಇದ್ರೂ ಸಹ 2 ಕಡೆ ಮಾಡಿದ್ದೇನೆ ಊಟ. ಇಲ್ಲಿ ಸಹ ಊಟ ತುಂಬ ಚೆನ್ನಾಗಿತ್ತು. ಒಂದು ಮಾಡಿ ಅಂತ ಹೇಳಿದ್ರು. ಆದರೂ ಸಹ ನಾನು HM ಅಲ್ಲಿ ಹೇಳಿದ್ದೆ, ನಾನು ಹೋಗುವಾಗ ಒಂದು ರೌಂಡ್ ಮಾಡ್ಕೊಂಡು ಹೋಗ್ತೇನೆ ಊಟ ಮಾಡುವಂತ. ಉತ್ತಮವಾದ ಊಟವನ್ನು ಸಹ ಕೊಟ್ಟಿದ್ದಾರೆ. ಈಗ ಸಂಜೆ ಕೂಡ ತೀರ್ಪುಗಾರರಿಗೆ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಈಗ ತಾನೇ ಹೇಳಿದೆ, ನಮ್ಮ ಮೋಹನ್ ದಾಸ್ ರೈ ಸರ್ ಅವರದ್ದು ವ್ಯವಸ್ಥಿತವಾಗಿ ಅಚ್ಚುಕಟ್ಟುತನ ಪ್ರತಿಯೊಂದು. ಅವರ ಮನೆಯಲ್ಲಿ ಒಂದು ಶಟ್ಲ್ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿ ಅಲ್ಲಿ ಸಹ ಒಂದು ತಂಡವನ್ನು ಮಾಡಿ ಶಟ್ಲನ್ನು ಸ್ಪರ್ಧೆಯನ್ನು ಗಣರಾಜ್ಯೋತ್ಸವಕ್ಕೆ ಮತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ನಡೆಸ್ತಾರೆ ಅಲ್ಲಿ ಮೋಹನ್ ದಾಸ್ ರೈ ಸರ್. ಹಾಗಾಗಿ ಒಂದು ಅನುಭವಿ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಸಂಸ್ಥೆಗೆ ಉಚಿಲಬೋವಿ ಆಂಗ್ಲ ಮಾಧ್ಯಮ ಮತ್ತೆ ಅನುದಾನಿತ ಶಾಲೆಗೆ ಸಿಕ್ಕಿರುವುದು ನಮಗೆಲ್ಲ
ತುಂಬ ಸಂತೋಷದ ವಿಷಯ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಹೊಸ ಕಮಿಟಿ, ಇಲ್ಲಿಯ ಉಚ್ಚಿಲಬೇವಿಯ ಹೊಸ ಸಂಚಾಲಕರು, ಎಲ್ಲ ಪದಾಧಿಕಾರಿಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದಕ್ಕೆ ಎಲ್ಲರಿಗೂ ಸಹ ನಾನು ನನ್ನ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮೊಟ್ಟಿಗೆ ಆರಕ್ಷಕ ಠಾಣದ ಸಿಬ್ಬಂದಿಯ ಅಂತ ವೆಂಕಟೇಶ್ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ಸಾರಿ ಸರ್ ಬಿಟ್ಟೋಯ್ತು. ಖೋಖೋ ಪಂದ್ಯಾಟವನ್ನ ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು. ಅವರು ನಮ್ಮೊಟ್ಟಿಗೆ ಸೇರದಿದ್ರೆ ಇದು ಇಷ್ಟು ಯಶಸ್ವಿಯಾಗಿ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಹರೀಶ್ ಟಿ ಉಚ್ಚಿಲ್ ಇವರು ನೆರವೇರಿಸಿದ್ದಾರೆ. ಅವರಿಗೆ ಎಲ್ಲ ಶಿಕ್ಷಣ ಇಲಾಖೆ ಪರವಾಗಿ, ಎಲ್ಲ ತಾಲೂಕಿನ ಎಲ್ಲ ಶಿಕ್ಷಕ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನ ಅರ್ಪಿಸ್ತಾ ಇದೆ. ಸಂಚಾಲಕರು ಕರುಣಾಕರ್ ಉಚ್ಚಿಲ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕೋಶಾಧಿಕಾರಿಗಳು ಲತೀಶ್ ಸರ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಲಿಲ್ಲಿ ಪಾಯಸ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಿರಿಯ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಲೋಕನಾಥ್ ರೈ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಆಡಳಿತ ಮಂಡಳಿಯ ಸಮಿತಿಯ ಸದಸ್ಯರಾದಂಥ ಮುರಳಿ ಮೋಹನ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ರಾಧಾಕೃಷ್ಣ ರೈ ಇದ್ದಾರೆ. ಇನ್ನು ಬರುವ ತಿಂಗಳು ಅವರು ನಿವೃತ್ತರಾಗುವವರು ವೃತ್ತಿಯಿಂದ. ಈಗ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಆರಕ್ಷಕ ಸಿಬ್ಬಂದಿ ವರ್ಗದವರಾದಂತಹ ವೆಂಕಟೇಶ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಮಿತಿಯ ಸದಸ್ಯರಾದಂಥ ನಾಗೇಶ್ ಉಚ್ಚಿಲ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ತಾಲೂಕು ಮಟ್ಟದ ಪಂದ್ಯಾಟವನ್ನ ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾದ್ರೆ ಈ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಈ ಉಳ್ಳಾಲ ವಿಭಾಗದ ನೋಡೆಲ್ ಪ್ರೌಢಶಾಲೆಯ ನೋಡೆಲ್ ಆದಂತಹ ರಾಜೀವ್ ನಾಯ್ಕ್, ಅದೇ ರೀತಿ ನಮ್ಮ ನೆರೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಭಗವತಿ ಆಂಗ್ಲ ಮಾಧ್ಯಮ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶಿವಪ್ರಸಾದ್ ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ದೈಹಿಕ ಶಿಕ್ಷಣ ಶಿಕ್ಷಣ ಸಂಘದ ಕಾರ್ಯದರ್ಶಿ ಮೋಹನ್ ಸಿರ್ಲಾಲ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಎಲ್ಲ ಸಿಬ್ಬಂದಿ, ಎಲ್ಲ ಶಿಕ್ಷಕ ಸಹಮಿತ್ರರು, ಅದೇ ರೀತಿ ಸಿಬ್ಬಂದಿ ವರ್ಗದವರು, ಅದೇ ರೀತಿ ವಿದ್ಯಾರ್ಥಿಗಳು, ಸಾಧಾರಣ ಒಂದು ತಿಂಗಳಿಂದ, ಒಂದು ವಾರದಿಂದ ಈ ಕ್ರೀಡಾಂಗಣದಲ್ಲಿ ನಾವು ಒಟ್ಟಿಗೆ ಸೇರಿ ದುಡಿತಾ ಇದ್ದೇವೆ. ಯಾವುದೇ ಕೆಲಸ ಕೊಟ್ಟಾಗ ಅದನ್ನ ಧಿಕ್ಕರಿಸದೆ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ಎಲ್ಲ ಶಿಕ್ಷಕ ಮಿತ್ರರು, ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕ ವರ್ಗದವರು. ಅವರಿಗೆ ಎಲ್ಲ ವಿದ್ಯಾರ್ಥಿಗಳು ಒಮ್ಮೆ ಕೈ ಚಪ್ಪಾಳೆ ತಟ್ಟಿ ಅವರನ್ನ ಅಭಿನಂದಿಸಬೇಕು. ವಾಲಂಟಿಯರ್ ಆಗಿ ಸಹಕರಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹೊಸಕೊರಲ್ ಮಾಧ್ಯಮದ ಮಿತ್ರರಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ರಿಗೂ ಧನ್ಯವಾದವನ್ನ ಅರ್ಪಿಸುತ್ತಾ ಬಹುಮಾನ ವಿತರಣೆಗೆ ಆಯ್ಕೆಯಾದಂತಹ ವಿಜೇತ ತಂಡದಿಂದ 9 ವಿದ್ಯಾರ್ಥಿಗಳು, ರನ್ನರ್ಸ್ ಅಪ್ ದ್ವಿತೀಯ ಸ್ಥಾನವನ್ನು ಗಳಿಸಿದಂತ ತಂಡದಿಂದ 3 ವಿದ್ಯಾರ್ಥಿಗಳು ಆಯ್ಕೆಯಾಗ್ತಾರೆ. ಅವರು ಒಟ್ಟಿಗೆ ಸೇರಿಕೊಂಡು ಜಿಲ್ಲಾ ಮಟ್ಟದ ಅಧ್ಯಾಪಕರಿಗೆ, ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದವನ್ನ ಅರ್ಪಿಸುತ್ತಾ ಕೊನೆಯ ಭಾಗ ಬಹುಮಾನ ವಿತರಣೆ. ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸಿರುವಂಥ ಈ ಸಂಸ್ಥೆಯ ದೈಹಿಕ ಶಿಕ್ಷಕರು ಬಹುಶಃ ಬಹಳ ಉತ್ತಮವಾಗಿ ಪಂದ್ಯಾಟವನ್ನು ಸಂಘಟಿಸಿರುವಂಥ ಮೋಹನ್ ದಾಸ್ ರೈ ಅವರಿಗೆ
ಜೋರಾದ ಚಪ್ಪಾಳೆ ಬರಬೇಕು. ಬಹುಶಃ ಇಷ್ಟು ವರ್ಷಗಳ ಅನುಭವದ ಫಲ ಬಹುಶಃ ಈ ಒಂದು ಉತ್ತಮ ರೀತಿಯ ಸಂಘಟನೆ ಮಾಡಲಿಕ್ಕಾಯಿತು. ಮೊದಲೇ ಇನ್ನಷ್ಟು ಒಳ್ಳೆಯ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟ ಸಂಘಟಿಸುವಂಥ ಶಕ್ತಿ ನಿಮಗೆ ದೇವರು ಒದಗಿಸಿ ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಹಾರೈಕೆಗಳು. ಆತ್ಮೀಯರೇ, ಮಕ್ಕಳೆಲ್ಲ ಬಹಳ ನಿರೀಕ್ಷೆಯಲ್ಲಿದ್ದೀರಿ. ಬಹುಮಾನ ವಿತರಣೆ ಎಷ್ಟೊತ್ತಿಗೆ ಆಗ್ತದೆ, ಏನು ಕತೆ ಅಂತೇಳಿ ಎಲ್ಲ ಸಭಾ ಕಾರ್ಯಕ್ರಮದ ಎಲ್ಲ ಮುಕ್ತಾಯವಾಗಿ ಈಗ ಬಹುಮಾನ ವಿತರಣೆ ಕಡೆ ನಾವು ಬಂದಿದ್ದೇವೆ. ಆರಂಭದಲ್ಲಿ ಬಾಲಕಿಯರ ವಿಭಾಗ 14ರ ಮಿತಿಯ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಂತಹ ತಂಡ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಳಲಿ. ಜೋರು ಚಪ್ಪಾಳೆ ಬರಬೇಕು. 14ರ ಮಿತಿಯ ಬಾಲಕಿಯರ ವಿಭಾಗದ ದ್ವಿತೀಯ ಸ್ಥಾನ ಪಡೆದ ತಂಡ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಳಲಿ. ಮಕ್ಕಳು ಬರಬೇಕು, ಬಹುಮಾನವನ್ನು ಸ್ವೀಕರಿಸಬೇಕು. ನಮ್ಮೆಲ್ಲ ಅತಿಥಿಗಳು ಇದು ಬಹುಮಾನವನ್ನು ವಿತರಿಸಬೇಕಂತ ವಿನಂತಿಸಿದ್ದೇನೆ. ದ್ವಿತೀಯ ಸ್ಥಾನ ಪಡೆದಂತಹ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಳಲಿ. ಜೋರಾದ ಚಪ್ಪಾಳೆ ಬರಬೇಕು. ವಿಜೇತರಿಗೆ ಬಹುಮಾನವನ್ನು ನಾವೆಲ್ಲ ಅತಿಥಿಗಳು ವಿತರಿಸಬೇಕೆಂದು ವಿನಂತಿಸಿದ್ದೇನೆ. ಕೊಟ್ಟಿಲ್ಲ ಇರಿ. ಬಾಲಕಿಯರು ಈಚೆಯಿಂದ ಬರಬೇಕು. ನೆಕ್ಸ್ಟ್ ಪ್ರೈಸ್ ತಗೊಳ್ಳುವಾಗ ಸರಿ ಆಗ್ತದೆ. ಈ ಬಹುಮಾನವನ್ನು ದಿಲೀಪ್ ಎಸ್ ಮೇಡಮ್ ಅವರನ್ನ ಅಧ್ಯಕ್ಷರು ವಿತರಿಸಬೇಕು ವಿನಂತಿಸಿದ್ದೇನೆ. ಜೋರು ಚಪ್ಪಾಳೆ ಬರಬೇಕು ಮಕ್ಕಳೇ. ದ್ವಿತೀಯ ಸ್ಥಾನ ಪಡೆದಂಥ ತಂಡದಲ್ಲಿ ಕೂಡ ನಾವು ಜಿಲ್ಲಾ ಮಟ್ಟವನ್ನು ಆಟ ಆಡಲಿಕ್ಕಿದೆ. ಅಭಿನಂದನೆಗಳು. ಎಸ್ ಮತ್ತು 14ರ ಮಿತಿಯ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ತಂಡ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಪಿತಾನಿಯ ಮಂಗಳೂರು. ಪಡೆದ ತಂಡ ಕಪಿತಾನಿಯ ಮಂಗಳೂರು. ಜೋರು ಚಪ್ಪಾಳೆ ಬರಬೇಕು ಮಕ್ಕಳಿಗೆ. ಪ್ರಥಮ ಸ್ಥಾನ ಪಡೆದ ತಂಡ ಕಪಿತಾನಿಯ ಮಂಗಳೂರು. ಜೋರಾದ ಚಪ್ಪಾಳೆ ಬರಬೇಕು. ಪದಕ ಹಾಗೂ ಪ್ರತಿಭೆಗೆ ಗೌರವಿಸುತ್ತದೆ. ಅಭಿನಂದನೆಗಳು ಮಕ್ಕಳೇ. ಅಭಿನಂದನೆಗಳು. ಇದೀಗ 14ರ ಮಿತಿಯ ಬಾಲಕರ ವಿಭಾಗ 14ರ ಮಿತಿಯ ಬಾಲಕರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದ ತಂಡ ರೋಸಮಿಸ್ಟಿಕ್ ಅನುದಾನಿತ ಪ್ರೌಢಶಾಲೆ ಕಿನ್ನಿಕಂಬಳ. ಅಂಡರ್ 14 ಬಾಯ್ಸ್ ರನ್ನರ್ ರೋಸಮಿಸ್ಟಿಕ್ ಏಡೆಡ್ ಹೈಸ್ಕೂಲ್ ಕಿನ್ನಿಕಂಬಳ. ನೋಡಿ, ತಂಡಗಳು ಬಹುಮಾನ ಪಡೆದವರು ಹೋಗ್ಲಿಕ್ಕಿಲ್ಲ. ಗ್ರೂಪ್ ಬೇಕಾಗಿದೆ. ನಿಮ್ಮದು ಜಿಲ್ಲಾ ಮಟ್ಟದಲ್ಲಿ ಆಡಬೇಕಿದ್ರೆ ಸೆಲೆಕ್ಷನ್ ಆದಂಥ ಆಟಗಾರರ ಫೋಟೋ ಬೇಕಾಗಿದೆ. ದಯವಿಟ್ಟು ಯಾರು ಹೋಗ್ಲಿಕ್ಕಿಲ್ಲ. ಬಹುಮಾನ ಸ್ವೀಕ ವೆಂಕಟೇಶ್ ಸರ್ ಅವರು, ಆರಕ್ಷಕ ASC ಅವರು ವಿತರಿಸಿದ್ದಾರೆ. ಇಲ್ಲಿ 17ರ ಮಿತಿಯ ಬಾಲಕಿಯರ ವಿಭಾಗ 17ರ ಮಿತಿಯ ಬಾಲಕರ ವಿಭಾಗದಲ್ಲಿ 14ರ ಮಿತಿಯ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಪಿತಾನಿಯ ಹೈರ್ ಪ್ರೈಮರಿ ಸ್ಕೂಲ್ ಕಪಿತಾನಿಯ ಮಂಗಳೂರು. ಸಂಘಟನೆ ಹೋರಾಟದ ಮೂಲಕ ನಿರಂತರವಾಗಿ ತಮ್ಮ ನಿರಂತರತೆ ಕಾಯ್ದುಕೊಂಡ ತಂಡ ಶ್ರೀಯುತ ವಿನ್ಸೆಂಟ್ ಡಿ ಸೋಜ ಇವರ ಒಂದು ಪರಿಪೂರ್ಣ ಮಾರ್ಗದರ್ಶನದಲ್ಲಿ ತಂಡ ಮುನ್ನಡೆದಿದೆ. 14ರ ಮಿತಿಯ ಬಾಲಕರ ಪ್ರಥಮ ಸ್ಥಾನ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಪಿತಾನಿಯ ಮಂಗಳೂರು. ರಾಜು ನಾಯ್ಕ ಅವರು ಟ್ರೋಫಿ ಹಾಗೂ ಸರ್ಟಿಫಿಕೇಟ್ ಅನ್ನು ನೀಡಿ ಗೌರವಿಸಿದ್ದಾರೆ. ವಿಜೇತರಿಗೆ ಅಭಿನಂದನೆಗಳು. ಜೋರಾದ ಚಪ್ಪಾಳೆ ಬರಬೇಕು. ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಮಿಂಚಿ ರಾಜ್ಯ ರಾಷ್ಟ್ರ ಮಟ್ಟವನ್ನು ಪ್ರವೇಶಿಸುವಂತಾಗಲಿ ಎಂದು ನಮ್ಮೆಲ್ಲ ಕೂಡ ಮಾಲೀಕರು
ಇದೀಗ 17ನೇ ಮಿತಿಯ ಬಾಲಕಿಯರ ವಿಭಾಗದ ದ್ವಿತೀಯ ಸ್ಥಾನ ಪಡೆದ ತಂಡ ರೋಸಾ ಮಿಸ್ಟಿಕ್ ಅನ್ನುವಂಥ ಪ್ರೌಢಶಾಲೆ ಕಿನ್ನಿ ಕಂಬಳ. ಅಂಡರ್ 17 ಗರ್ಲ್ಸ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ರೋಸಾ ಮಿಸ್ಟಿಕ್ ಏಡೆಡ್ ಹೈಸ್ಕೂಲ್ ಕಿನ್ನಿ ಕಂಬಳ. ಹದಿನೇಳನೇ ಮಿತಿಯ ಬಾಲಕಿಯರ ವಿಭಾಗದ ದ್ವಿತೀಯ ಸ್ಥಾನ ಪಡೆದಿರುವಂತಹ ರೋಸಾ ಮಿಸ್ಟಿಕ್ ಅನ್ನುವಂಥ ಪ್ರೌಢಶಾಲೆ ಕಿನ್ನಿ ಕಂಬಳ ಇವರಿಗೆ ಮಿರುಗುವ ಟ್ರೋಫಿ ಹಾಗೂ ಸರ್ಟಿಫಿಕೇಟ್ ಒಂದಿಗೆ ಗೌರವಾರ್ಪಣೆ. ವಿಜೇತರಿಗೆ ಅಭಿನಂದನೆಗಳು. ಈ ವಿಭಾಗದಲ್ಲಿ 17ರ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡ ಕಪಿತಾನಿಯ ಪ್ರೌಢಶಾಲೆ ಮಂಗಳೂರು. ಕಪಿತಾನಿಯ ಶಾಲೆ ಮುಖ್ಯೋಪಾಧ್ಯಾಯ ನಿವೃತ್ತ ದೈಹಿಕ ಶಿಕ್ಷಕರು. ಕಂಗ್ರ್ಯಾಚುಲೇಷನ್ಸ್. ಇದೀಗ 17ನೇ ಮಿತಿಯ ಬಾಲಕರ ವಿಭಾಗ. ಈ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದ ತಂಡ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಎಡಪದವು. ಅಂಡರ್ 17 ಬಾಯ್ಸ್ ರನ್ನರ್ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಎಡಪದವು. ಜೋರದ ಚಪ್ಪಾಳೆ ಬರಬೇಕು. ಬಹುಮಾನ ತಗೊಂಡವರು ತಗೊಳ್ಳಿಗೆ ಬಾಕಿ ಇದ್ದವರು ಸ್ವಲ್ಪ ಚಪ್ಪಾಳೆ ತಟ್ಟಿ ಉತ್ತಮವಾದಂಥ ಆಟವನ್ನು ಸರ್ ಲೋಕನಾಥ ಇವರು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ನಾವೆಲ್ಲ ಮಾರ್ಗದರ್ಶಕರು ವಿಶ್ವದ ಬಹುಮಾನವನ್ನು ವಿತರಿಸಿದ್ದಾರೆ. ಪ್ರಥಮ ಸ್ಥಾನ ಪಡೆದ ತಂಡ ಕಪಿತಾನ್ಯ ಪ್ರೌಢಶಾಲೆ ಮಂಗಳೂರು. ಕಪಿತಾನ್ಯ ಅಂತ ಕೇಳ್ತಾನೆ ಇದ್ರೆ ಆಗೋದಿಲ್ಲ. ಉತ್ತಮ ಸ್ಥಾನ ಪಡೆದ ತಂಡ ಕಪಿತಾನ್ಯ ಪ್ರೌಢಶಾಲೆ ಮಂಗಳೂರು. ಬಹುಮಾನ ವಿತರಿಸುವಂತ ನಾವೆಲ್ಲ ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿಗಳು ಹಾಗೆ ಎಲ್ಲಾಧಿಕಾರಿ ವರ್ಗದವರಿಗೆ, ಎಲ್ಲ ತೀರ್ಪುಗಾರ ಬಂಧುಗಳಿಗೆ, ಈ ಶಾಲೆಯ ಸಿಬ್ಬಂದಿಗಳಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಎಲ್ಲ ಶಿಕ್ಷಕ ಬಂಧುಗಳಿಗೆ, ಶಿಕ್ಷಕೇತರ ಬಂಧುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿಕೊಂಡು ಈಗ ಗ್ರೂಪ್